ಸುರತ್ಕಲ್ ಗುಡ್ಡೆಗೊಪ್ಪಲ ಬಳಿ ಸಮುದ್ರದಲ್ಲಿ ನಿಲ್ಲಿಸಲಾಗಿರುವ ಭಗವತಿ ಪ್ರೇಮ್ ಡ್ರೆಜ್ಜರ್ ಹಡಗು ಅಲೆಗಳ ಹೊಡೆತಕ್ಕೆ ಸಿಲುಕಿ ಪೂರ್ವದಿಂದ ಪಶ್ಚಿಮದತ್ತ ವಾಲ್ತಾ ಇದ್ದು ತೈಲ ಸೋರಿಕೆಯಾಗಿದೆ. ಮುಂದೆ ತೂಫಾನ್ ಸಂದರ್ಭ ಹಡಗು ಮುಳುಗಡೆಯಾಗುವ ಸಾಧ್ಯತೆ ಇದೆ ಅಂತ ಮೀನುಗಾರರು ತಿಳಿಸಿದ್ದಾರೆ. ಮುಂಬೈನ ಮರ್ಕಟೇರ್ ಕಂಪನಿಯ ತ್ರಿದೇವಿ ಪ್ರೇಮ್, ಭಗವತಿ ಪ್ರೇಮ್ ಎಂಬ 2 ಡ್ರೆಜ್ಜರ್ಗಳು ಎನ್ಎಂಪಿಟಿಯಲ್ಲಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸದ ಹಿನ್ನೆಲೆಯಲ್ಲಿ ಬೀಳ್ತಡೆ ಹಿಡಿದಿದ್ದರಿಂದ ಬಂದರಿನ ಹೊಲವಲಯದಲ್ಲಿ ನಿಂತಿದ್ವು. ಈ ಪೈಕಿ ತ್ರಿದೇವಿ ಪ್ರೇಮ್ ಕಳೆದ ವರ್ಷ ಸೆಪ್ಟೆಂಬರ್ 3ರಂದು ಮುಳುಗಿತ್ತು. ಕೆಲವೇ ದಿನಗಳಲ್ಲಿ ಮುಳುಗುವ ಹಂತಕ್ಕೆ ಬಂದಿದ್ದ ಭಗವತಿ ಪ್ರೇಮ್ ಡ್ರೆಜ್ಜರ್ ಅನ್ನು ಅಕ್ಟೋಬರ್ 29ರಂದು ಗುಡ್ಡೆಗೊಪ್ಪಲ ಕಿನಾರೆ ಬಳಿ ತಂದು ಸಮುದ್ರದಲ್ಲಿ ನಿಲ್ಲಿಸಲಾಗಿತ್ತು. ಇದರಲ್ಲಿದ್ದ ತೈಲ ಇತ್ಯಾದಿ ತೆಗೆಯಲಾಗಿತ್ತು. ಡ್ರೆಜ್ಜರ್ ಸ್ಥಳಾಂತರಕ್ಕೆ ಟೆಂಡರ್ ಕರೆಯಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದರು. ಜೂನ್ 24ರಂದು ಡ್ರೆಜ್ಜರ್ನಿಂದ ತೈಲ ಸೋರಿದ್ದು ಇದರಿಂದಾಗಿ ಸ್ಥಳದಲ್ಲಿ ದುರ್ವಾಸನೆ ಹರಡಿದೆ. ಕ್ರೇನ್ ಮತ್ತಿತರ ಯಂತ್ರಗಳ ತೈಲ ಇದಾಗಿರಬಹುದು ಎಂದು ಶಂಕಿಸಲಾಗಿದೆ.